ಕಾರ್ಕಳ ನಗರದಲ್ಲಿ ಬೆಳಗ್ಗೆ ಜನ ಕಂಡು ಬಂದಿದ್ರೆ ಬೆಳಗ್ಗೆ 10 ಗಂಟೆಯ ಬಳಿಕ ಸಂಪೂರ್ಣ ಸ್ತಬ್ಧವಾಗಿತ್ತು. ಪೊಲೀಸರ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ನಗರದಲ್ಲಿ 10 ಗಂಟೆಯ ತನಕ ಖರೀದಿಗಾಗಿ ಓಡಾಟ ನಡೆದಿತ್ತು. ತಾಲೂಕಾಡಳಿತ ನಿಯಮವನ್ನು ಇನ್ನೂ ಕಠಿಣಗೊಳಿಸಿದೆ. ಅನಗತ್ಯ ತಿರುಗಾಡುವವರ ಮೇಲೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಹಲವು ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಕಳ ತಾಲೂಕಿನ 4 ಸ್ಥಳಗಳಲ್ಲಿ ಚೆಕ್ಪೋಸ್ಟ್ ಅನ್ನು ಹಾಕಿದ್ದು ಅನಗತ್ಯ ಓಡಾಡುವ ವಾಹನಗಳಿಗೆ ಕಡಿವಾಣ ಹಾಕಲಾಗಿತ್ತು. ನಿಯಮದ ನೆಪವೊಡ್ಡಿ ಅಗತ್ಯ ಸೇವೆಗಳಿಗೆ ಅವಕಾಶ ನೀಡಿಲ್ಲ ಎನ್ನುವ ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. KM ಖಲೀಲ್, V4 ನ್ಯೂಸ್, ಕಾರ್ಕಳ.